ಈ ಗರ್ಭಗುಡಿಯಲ್ಲಿರುವ ದೇವಿಯ ಮೂರ್ತಿಯು ಮಹಾಲಕ್ಷ್ಮಿಯ ಸ್ವರೂಪವಾಗಿದ್ದು ಶಂಖ ಮತ್ತು ಚಕ್ರವನ್ನ ಧರಿಸಿದ್ದಾಳೆ. ಇಲ್ಲಿನ ಗರ್ಭಗುಡಿಯು ಶಿಖರವನ್ನ ಶ್ರೀಚಕ್ರ ಗೋಪುರದ ಮಾದರಿಯಲ್ಲಿ ವಿನ್ಯಾಸಗೊಳಿಸಲಾಗಿದ್ದು ಗರ್ಭಗುಡಿಯೊಳಗೆ ಪ್ರಬಲವಾದ ಮಂತ್ರಶಕ್ತಿ ಹಾಗೂ ಸಕಾರಾತ್ಮಕ ಶಕ್ತಿಯ ಕಂಪನಗಳು ಇಂದಿಗೂ ಇವೆ ಎಂಬುದು ಭಕ್ತರು ಮತ್ತು ಸಾಧಕರ ಗಾಢ ನಂಬಿಕೆಯಾಗಿದೆ. ಈ ದೇವಸ್ಥಾನದ ಗರ್ಭಗುಡಿಯು ಕೇವಲ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಲ್ಲ, ಬದಲಿಗೆ ನಕಾರಾತ್ಮಕ ಶಕ್ತಿಗಳನ್ನ ಹೊಡೆದೋಡಿಸುವ ಒಂದು ಉಗ್ರ ತಾಣ ಎಂದು ಪ್ರಸಿದ್ಧಿಯಾಗಿದೆ. ದೇವಿಯ ಗರ್ಭಗುಡಿಯಿಂದ ಹೊರಹೊಮ್ಮುವ ಪ್ರಬಲವಾದ ದಿವ್ಯ ಕಂಪನವು ಹಾಗೂ ಮಂತ್ರಶಕ್ತಿಯ ಪ್ರಭಾವದಿಂದ ದೇಹವನ್ನು ಆವರಿಸಿದ ನಕಾರಾತ್ಮಕ ಶಕ್ತಿಗಳು ದೇವಿಯ ಉಗ್ರ ರೂಪಕ್ಕೆ ಹೆದರಿ ಓಡಿ ಹೋಗುತ್ತವೆ. ಇದರಿಂದ ದೀರ್ಘಕಾಲದಿಂದ ಕಷ್ಟಪಡುತ್ತಿದ್ದ ಬಾಧಿತರು ತಕ್ಷಣವೇ ನೆಮ್ಮದಿಯನ್ನು ಮತ್ತು ಶಾಂತಿಯನ್ನು ಕೂಡ ಕಂಡುಕೊಳ್ಳುತ್ತಾರೆ. ಗರ್ಭಗುಡಿಯಲ್ಲಿ ದೇವಿಗೆ ಅಭಿಷೇಕ ಮಾಡಿದ ತೀರ್ಥವನ್ನ ಪ್ರೋಕ್ಷಣೆ ಮಾಡಿಕೊಳ್ಳುವುದರಿಂದ ಮತ್ತು ಅಲ್ಲಿನ ಭಸ್ಮವನ್ನು ಧರಿಸುವುದರಿಂದ ಯಾವುದೇ ರೀತಿಯ ಕಣ್ಣು ದೃಷ್ಟಿ ಮತ್ತು ನಕಾರಾತ್ಮಕ ಪ್ರಭಾವಗಳು ಶಾಶ್ವತವಾಗಿ ದೂರವಾಗುತ್ತವೆ ಎಂಬುದು ಇಲ್ಲಿಗೆ ಬರುವ ಸಾವಿರಾರು ಭಕ್ತರ ಅನುಭವದ ನುಡಿಯಾಗಿದೆ. ಹೌದು ಸ್ನೇಹಿತರೆ, ಅದುವೇ ಸನ್ನತಿ ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ. ಶ್ರೀ ಚಂದ್ರಲಾಂಬಾ ಎಂಬ ಹೆಸರಿನಿಂದ ಕರೆಯಲ್ಪಡುವ ದೇವತೆ ಶ್ರೀ ಲಕ್ಷ್ಮೀ ಚಂದ್ರಲಾ ಪರಮೇಶ್ವರಿ ಮೂರು ವಿಶ್ವ ಶಕ್ತಿಗಳು ಅಥವಾ ಗುಣಗಳಾದಂತಹ ಸಾತ್ವಿಕ, ರಜಸ ಮತ್ತು ತಮಸಗಳ ಒಕ್ಕೂಟವನ್ನ ಸಾಕಾರಗೊಳಿಸುತ್ತಾಳೆ. ಇದು ಸೃಷ್ಟಿ, ಸ್ಥಿತಿ ಮತ್ತು ವಿನಾಶಗಳನ್ನ ಪ್ರತಿನಿಧಿಸುತ್ತದೆ. ಈ ಸಂಕೇತವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಮತ್ತು ಅವರ ಸ್ತ್ರೀ ಅಂಶಗಳಾದಂತಹ ಸರಸ್ವತಿ, ಲಕ್ಷ್ಮಿ ಮತ್ತು ದುರ್ಗಾ ಎಂದು ನಿರೂಪಿಸುತ್ತದೆ. ಸ್ಕಂದ ಪುರಾಣದಲ್ಲಿ ತನ್ನ ಚಂದ್ರಲಾಂಬಾ ಮಹಾತ್ಮೆಯಲ್ಲಿ ದೇವಿಯನ್ನ ಚಂದ್ರಲಾಂಬಾ ಎಂದು ಸ್ಪಷ್ಟವಾಗಿ ವಿವರಿಸುತ್ತದೆ. ಹಿಂದೆ ಒಂದಾನೊಂದು ಕಾಲದಲ್ಲಿ ರಾಜಸೇನ ಎಂಬ ರಾಜನಿಗೆ ಚಂದ್ರಳ ಎಂಬ ಸುಂದರ ಮಗಳಿದ್ದಳು. ತನ್ನ ಪ್ರೀತಿಯ ಮಗಳಿಗೆ ಸೂಕ್ತ ವರವನ್ನ ಹುಡುಕುವ ಅನ್ವೇಷಣೆಯಲ್ಲಿ ರಾಜನು ಸ್ವಯಂವರವನ್ನ ಆಯೋಜಿಸುತ್ತಾನೆ. ಅಲ್ಲಿ ರಾಜಕುಮಾರನು ಅವಳ ಮದುವೆಗಾಗಿ ಸ್ಪರ್ಧಿಸಲು ಹಲವಾರು ರಾಜ ಮಹಾರಾಜರನ್ನ, ಯುವರಾಜರನ್ನ ಆಹ್ವಾನಿಸುತ್ತಾನೆ. ನೀರಿನಲ್ಲಿ ಲೋಹದ ಕಂಬದ ಪ್ರತಿಬಿಂಬವನ್ನ ನೋಡಿ ಅದನ್ನ ಕೆಳಗೆ ತರುವುದು ಸವಾಲಾಗಿತ್ತು. ಆದರೆ ಆ ಸ್ವಯಂವರದಲ್ಲಿ ಯಾವುದೇ ರಾಜಕುಮಾರನು ಅಂತಹ ಕಠಿಣ ಕೆಲಸವನ್ನ ಕೈಗೆತ್ತಿಕೊಳ್ಳಲು ಸಿದ್ಧವಾಗುವುದಿಲ್ಲ. ಇದರಿಂದ ರಾಜನು ಹತಾಶವಾಗಿ ಬಿಡುತ್ತಾನೆ. ಕೆಲವು ದಿನಗಳ ನಂತರ ಒಬ್ಬ ದೇವತೆ ರಾಜನ ಕನಸಿನಲ್ಲಿ ಕಾಣಿಸಿಕೊಂಡು ತನ್ನ ಮಗಳನ್ನ ಮದುವೆ ಆಗಲಿರುವ ವ್ಯಕ್ತಿ ಮರುದಿನವೇ ನಿನ್ನ ಪಟ್ಟಣದ ತೋಟಕ್ಕೆ ಬರುತ್ತಾನೆ ಎಂದು ಭರವಸೆ ನೀಡುತ್ತಾಳೆ. ದೇವಿಯ ಮಾತಿನಂತೆ ಸುಂದರ ಯುವಕ ನಾರಾಯಣ ಮುನಿ ಅವತ್ತು ಮರುದಿನ ಪಟ್ಟಣದ ತೋಟಕ್ಕೆ ಬರುತ್ತಾನೆ. ರಾಜನು ಅವನನ್ನ ಪ್ರೀತಿಯಿಂದ ಸ್ವಾಗತಿಸಿ ಸವಾಲನ್ನ ಸ್ವೀಕರಿಸಿ ತನ್ನ ಮಗಳನ್ನ ಮದುವೆ ಆಗುವಂತೆ ವಿನಂತಿಸುತ್ತಾನೆ. ಆರಂಭದಲ್ಲಿ ಹಿಂಜರಿದ ನಾರಾಯಣ ಮುನಿ ಅಂತಿಮವಾಗಿ ರಾಜನ ಕೋರಿಕೆಗೆ ಹಾಗೂ ಚಂದ್ರಲಾಳ ಸುಂದರತೆಗೆ ಮನಮೆಚ್ಚಿ ಒಪ್ಪುತ್ತಾನೆ. ನಾರಾಯಣ ಮುನಿ ಮತ್ತು ಚಂದ್ರಲಾಳ ವಿವಾಹವು ವಿಜೃಂಭಣೆಯಿಂದ ಅರಮನೆಯಲ್ಲಿ ನಡೆಯುತ್ತದೆ. ಮುಂದೆ ಭೀಮಾ ನದಿಯ ತಡದಲ್ಲಿ ತಮ್ಮ ಹೊಸ ಜೀವನವನ್ನ ಅವರಿಬ್ಬರು ಆರಂಭಿಸುತ್ತಾರೆ. ಆದಾಗ್ಯೂ ದುಷ್ಟ ರಾಜನೊಬ್ಬ ಸುಂದರ ಚಂದ್ರಲಾಳ ಮೇಲೆ ಕಣ್ಣಿಟ್ಟಾಗ ಅವರ ಸಂತೋಷವು ಅಲ್ಪಕಾಲವಾಗಿತ್ತು. ಅವನ ದುಷ್ಟ ಕುತಂತ್ರದಿಂದ ತಪ್ಪಿಸಿಕೊಳ್ಳಲು ಚಂದ್ರಲಾ 40 ದಿನಗಳ ಕಾಲ ತನ್ನ ಗಂಡನಿಗೆ ಹೇಳದೆ ತಪಸ್ಸು ಮಾಡುವುದಾಗಿ ಪ್ರತಿಜ್ಞೆ ಮಾಡಿ ಸೋಮೇಶ್ವರ ದೇವಾಲಯದಲ್ಲಿ ಆಶ್ರಯವನ್ನ ಪಡೆಯುತ್ತಾಳೆ. ಈತನ್ಮಧ್ಯೆ ನಾರಾಯಣ ಮುನಿಯು ತನ್ನ ಹೆಂಡತಿ ಕಾಣೆಯಾಗಿದ್ದಾಳೆಂದು ಅರಿತು ದುಷ್ಟರಾಜನ ಕೈವಾಡ ಅನುಮಾನಿಸಿ ಕ್ರಮ ಕೈಗೊಳ್ಳಲು ನಿರ್ಧರಿಸುತ್ತಾನೆ. ಅವನು ಈಗಿರುವ ಪಾಕಿಸ್ತಾನದ ಬಳಿಯ ಇರುವ ಬಲೋಚಿಸ್ತಾನದ ಹಿಂಗಲಾ ಪೀಠಕ್ಕೆ ಪ್ರಯಾಣ ಬೆಳೆಸಿ ಸಹಾಯಕ್ಕಾಗಿ ಹಿಂಗಲಾಂಬಿಕೆ ದೇವಿಯನ್ನ ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಾನೆ. ದೇವತೆಯು ಒಂದು ಷರತ್ತಿನ ಮೇಲೆ ಅವನಿಗೆ ಸಹಾಯ ಮಾಡಲು ಒಪ್ಪಿಕೊಳ್ಳುತ್ತಾಳೆ. ನಾರಾಯಣ ಮುನಿ ಅವನ ಮುಂದೆ ನಡೆದು ಅವಳನ್ನು ತನ್ನ ಪಟ್ಟಣಕ್ಕೆ ಕರೆದೊಯ್ಯಬೇಕು. ಆದರೆ ಅವರು ಬರುವವರೆಗೂ ಅವಳನ್ನು ನೋಡಲು ಹಿಂದಿರುಗಬಾರದು ಎಂದು ಷರತ್ತನ್ನ ಹಾಕುತ್ತಾಳೆ. ನಾರಾಯಣ ಮುನಿಯು ಆ ಷರತ್ತನ್ನ ಒಪ್ಪಿಕೊಳ್ಳುತ್ತಾನೆ. ದೇವಿಯ ಕಣಕಾಲುಗಳ ಶಬ್ದಗಳನ್ನ ಬಳಸಿಕೊಂಡು ಅವಳು ತನ್ನನ್ನ ಹಿಂಬಾಲಿಸುತ್ತಿರುವುದನ್ನ ಖಚಿತಪಡಿಸಿಕೊಳ್ಳುತ್ತಾನೆ. ಆದಾಗ್ಯೂ ಅವರು ಭೀಮಾ ನದಿಯ ದಡವನ್ನು ತಲುಪಿದಾಗ ಪ್ರಕೃತಿಯ ಶಬ್ದಗಳು ಕಣಕಾಲುಗಳ ಶಬ್ದವನ್ನ ಮುಳುಗಿಸುತ್ತದೆ. ಇದರಿಂದ ನಾರಾಯಣ ಮುನಿ ಅಜಾಗರೂಕತೆಯಿಂದ ಹಿಂದಿರುಗಿ ನೋಡಿಬಿಡುತ್ತಾನೆ. ತಕ್ಷಣ ದೇವಿಯು ಅಲ್ಲಿಯ ಕಲ್ಲಾಗಿ ಬಿಡುತ್ತಾಳೆ ಮತ್ತು ತಾನು ಇಲ್ಲಿಯೇ ಇರುವುದಾಗಿ ಘೋಷಿಸುತ್ತಾಳೆ. ಹೊರಡುವ ಮೊದಲು ದೇವಿಯು ನಾರಾಯಣ ಮುನಿಗೆ ತೆಂಗಿನಕಾಯಿ
ತೆಂಗಿನಕಾಯಿಯನ್ನು ಕೊಟ್ಟು ದುಷ್ಟ ರಾಜರ ಅರಮನೆಯಲ್ಲಿ ಇದನ್ನ ಒಡೆಯಲು ಸೂಚಿಸುತ್ತಾಳೆ. ತೆಂಗಿನಕಾಯಿಯನ್ನು ಒಡೆದಾಗ ಜೇನುನೊಣಗಳ ಗುಂಪೊಂದು ಹೊರಬಂದು ರಾಜನ ಮೇಲೆ ದಾಳಿ ಮಾಡುತ್ತದೆ. ಆ ಗಾಬರಿಯಿಂದ ಆ ರಾಜ ನದಿಗೆ ಹಾರಿ ಪ್ರಾಣವನ್ನು ಕೊಡುತ್ತಾನೆ. ಚಂದ್ರಾಳ ತನ್ನ ತಪಸ್ಸನ್ನ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ದೈವಿಕತೆಯಲ್ಲಿ ಒಂದಾಗುತ್ತಾಳೆ. ಅವಳ ನೆನಪಿಗಾಗಿ ಪ್ರತಿ ವರ್ಷ ನವರಾತ್ರಿಯ ಹಬ್ಬದಲ್ಲಿ ಈ ಸಮಯದಲ್ಲಿ ಚಂದ್ರಳಾ ಪರಮೇಶ್ವರಿ ದೇವಿ ಮಹೋತ್ಸವವನ್ನ ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ದೇವಿಯನ್ನು ನಂಬುವಂತಹ ಹಲವಾರು ಸಾಧು ಸಂತರು ಈ ಸಮಯದಲ್ಲಿ ಸನ್ನತಿಗೆ ಭೇಟಿ ಕೊಡುತ್ತಾರೆ. ಅದರಲ್ಲೂ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ, ಮಧ್ಯಪ್ರದೇಶದಲ್ಲೂ ಕೂಡ ಸಾಧು ಸಂತರ ಆಗಮನ ಭಾರಿ ಸಂಖ್ಯೆಯಲ್ಲಿರುತ್ತದೆ. ಈ ಸಮಯದಲ್ಲಿ ಮದುವೆಯಾದ ಮಹಿಳೆಯರಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ, ಅದರಲ್ಲೂ ಬಾಲಕಿಯರ ಮೇಲೆ ಬಂದಂತಹ ಭೂತ ದೆವ್ವಗಳ ಹಾವಳಿಯನ್ನ ಋಷಿ ಮುನಿಗಳು ಸಂತರು ಇಲ್ಲಿ ನಿವಾರಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಭೀಮಾ ತೀರದಲ್ಲಿ, ಅದರಲ್ಲೂ ಸನ್ನತಿ ದೇವಸ್ಥಾನದ ಪ್ರಾಂಗಣದಲ್ಲಿ ಇಂತಹ ಕಾರ್ಯಕ್ರಮಗಳು ಈ ಸಾಧು ಸಂತರು ನೆರವೇರಿಸುತ್ತಾರೆ ಮತ್ತು ಭೂತ ಪ್ರೇತಿಗಳ ಹಾವಳಿಯನ್ನ ನಿವಾರಿಸುತ್ತಾರೆ ಎನ್ನುವ ಐತಿಹ್ಯ ಕೂಡ ಇಲ್ಲಿದೆ. ಸ್ಥಳೀಯವಾಗಿ ಸನ್ನತಿ ಎಂದು ಕರೆಯಲ್ಪಡುವ ಈ ದೇವಾಲಯವು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಮತ್ತು 1985ರಲ್ಲಿ ನವೀಕರಣಕ್ಕೆ ಒಳಗಾಗಿತ್ತು ಕೂಡ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.